ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದಿಂದ ತೊಕ್ಕೊಟ್ಟಿನ ಕುತ್ತಾರು ಶ್ರೀ ಕೊರಗಜ್ಜನ ಸನ್ನಿಧಿಗೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ 2ನೇ ವರ್ಷದ ಪಾದಯಾತ್ರೆ ಕೊರಗಜ್ಜ ನಡೆ ನಮ್ಮ ನಡೆ ಮಾರ್ಚ್ 20ರಂದು ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ದೇವಸ್ಥಾನಗಳ ತವರೂರಾಗಿರುವ ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ಶುದ್ಧ ಭಕ್ತಿಯಿಂದ ನಡೆದುಕೊಂಡು ಬರುತ್ತಿದೆ. ಪ್ರಸಿದ್ಧ ದೈವಸ್ಥಾನಗಳಲ್ಲಿ ಒಂದಾಗಿರುವ ಕುತ್ತಾರಿನ ಕೊರಗತನಿಯ ಆದಿಕ್ಷೇತ್ರ ಒಂದಾಗಿದ್ದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬರುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನ ಅಪವಿತ್ರ ಮಾಡುವುದು, ಕಾಣಿಕೆ ಹುಂಡಿ ಹೊಡೆಯುವುದು, ಕಳವು ಮಾಡುವುದು ಇತ್ಯಾದಿ ಘಟನೆಗಳು ನಿರಂತರವಾಗಿ ನಡೆಯುತ್ತಿದ್ದು, ಇದನ್ನ ಖಂಡಿಸಿ ಕಳೆದ ವರ್ಷ ನಾವು ಕರಾವಳಿ ಜಿಲ್ಲೆಯ ಜನತೆಯನ್ನ ಒಟ್ಟು ಮಾಡಿ ಪಾದಯಾತ್ರೆಯನ್ನ ಮಾಡಿದ್ದೆವು. ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕೊರಗಜ್ಜನ ಕ್ಷೇತ್ರದವರೆಗೆ ಪಾದಯಾತ್ರೆಯನ್ನ ನಡೆಸಲಾಗಿತ್ತು. ಈ ವರ್ಷ 2ನೇ ವರ್ಷದ ಕೊರಗಜ್ಜ ನಡೆ ನಮ್ಮ ನಡೆ ಕಾರ್ಯಕ್ರಮ ಮಾರ್ಚ್ 20ರಂದು ನಡೆಯಲಿದ್ದು, ಬೆಳಿಗ್ಗೆ 6 ಗಂಟೆಗೆ ಕದ್ರಿ ಕ್ಷೇತ್ರದಿಂದ ಆರಂಭಗೊಳ್ಳಲಿದ್ದು 9 ಗಂಟೆಗೆ ಪಾದಯಾತ್ರೆ ಕ್ಷೇತ್ರಕ್ಕೆ ತಲುಪಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಹಿಂದೂ ಸಮಾಜದ ಮೇಲಿನ ದೌರ್ಜನ್ಯ, ದೇಶದ ಮೇಲೆ ಆಗುವ ಆಕ್ರಮಣ ಸೇರಿದಂತೆ ಎಲ್ಲವನ್ನ ತಡೆಗಟ್ಟಲು ಸಾಮೂಹಿಕ ಪ್ರಾರ್ಥನೆ ಮಾಡಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ವಿಎಚ್ಪಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತಾರ್ ಸೇರಿದಂತೆ ಮುಖಂಡರಾದ ಶೈಲೇಶ್, ಚೇತನ್ ಅಸೈಗೋಳಿ, ನವೀನ್ ಕೋಣಾಜೆ, ಪ್ರವೀಣ್ ಕುತ್ತಾರ್ ಮೊದಲಾದವರಿದ್ದರು. ನಾವು ಕಳೆದ ವರ್ಷ ಒಂದು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಸ್ವಾಮಿ ಕೊರಗಜ್ಜನ ಇಲ್ಲಿ ಆದಿ ಕ್ಷೇತ್ರದಾಗೆ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ. 1000ಕ್ಕಿಂತಲೂ ಹೆಚ್ಚು ಭಕ್ತರು ಆ ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಮಾಡಿದಂತೆಯೂ 2ನೇ ವರ್ಷದ ಕಾರ್ಯಕ್ರಮವನ್ನು ಕೊರಗಜ್ಜ ನಡೆ ನಮ್ಮ ನಡೆ ಎಂಬಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ನಾಡ್ದು ಆದಿತ್ಯವಾರ 20ನೇ ತಾರೀಕು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಬೆಳಿಗ್ಗೆ 6 ಗಂಟೆಗೆ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಿಂದ ಆ ಪಾದಯಾತ್ರೆಯು ಆರಂಭಗೊಳ್ಳಲಿಕ್ಕಿದೆ. ಸುಮಾರು 9 ಗಂಟೆಗೆ ಆ ಪಾದಯಾತ್ರೆ ಇಲ್ಲಿ ತಲುಪಿ ನಮ್ಮ ಈ ಕ್ಷೇತ್ರಕ್ಕೆ ಇಲ್ಲಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಇದೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಒಂದು ಹಿಂದೂ ಸನಾತನ ಸಂಸ್ಕೃತಿಯ ರಕ್ಷಣೆಗೆ ಕಟಿಬದ್ಧರಾಗಿ ನಮ್ಮ ಧರ್ಮ, ನಮ್ಮ ದೇವರು, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆಯಾದಾಗ ಅದನ್ನು ಪ್ರತಿಭಟಿಸುವ ಮೂಲಕ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಕಾರ್ಯವನ್ನು ಇವತ್ತು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡಿತು, ನಾವು ಈ ಪಾದಯಾತ್ರೆಯ ಮುಖಾಂತರ ಒಂದು ಹಿಂದೂ ಸಮಾಜದ ಒಂದು ಐಕ್ಯತೆ ಬರಬೇಕು, ಹಿಂದೂ ಸಮಾಜದಲ್ಲಿ ಒಂದು ಒಗ್ಗಟ್ಟು ಬರಬೇಕು. ಇನ್ನು 2ನೇದು ಲೋಕದ ಕಲ್ಯಾಣ ಆಗಬೇಕು.